ಪೋಷಕರಾಗಿರತಕ್ಕಂಥ ನೀವೇ ಮಗುವಿನ ಕೈಗೆ ಮುಟ್ಟಿಸಿ ಬರೆಯಬಹುದು. ಕೊನೆಯಲ್ಲಿ 4 ಅಕ್ಷರಗಳನ್ನ ಮಾತ್ರ ಮಗುವಿನ ಕೈಯಲ್ಲಿ ಬರೆಸಿದರೆ ಸಾಕಾಗ್ತದೆ. ಇದಕ್ಕಿಂತ ಮುಂಚೆ ಹಳೆ ದೇವಸ್ಥಾನ ಅಂತ ಹೇಳ್ತಾರೆ, ಗೊತ್ತಿಲ್ಲ ನಂಗೆ ಕರೆಕ್ಟ್. ಅಲ್ಲಿ ಫೋಟೋ ತೆಗಿಬಾರ್ದು ಅಂತ ಉಂಟು. ಅಬ್ಬಾ, ಫೈನಲಿ ನಾವು ಹೊರನಾಡು ರೀಚ್ ಆದ್ವಿ. ಸಾಕಾಗಿ ಹೋಯ್ತು. ಮತ್ತೆ ಬಸ್ಸಲ್ಲಿ ಟಾಟಾ ಬರ್ತಾರೆ ಸಂಜೆ ಆದ್ರೆ. ನೋಡಿ, ನಾವು ಕಾಡಲ್ಲಿ ಹೋಗ್ತಿದ್ದೇವೆ. ಇಲ್ಲಿ ಹುಲಿ, ಸಿಂಹ ಎಲ್ಲ ಉಂಟತ್ತೆ. ಕುದುರೆ ಮುಖ ಕಳೆದು ಬರ್ತಾ ಇದ್ದೇವೆ, ಹೋಗ್ತಿದ್ದೇವೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ಪ್ಲಸ್ ಅಕ್ಷರಾಭ್ಯಾಸದ ಫುಲ್ ವಿಡಿಯೋ ಇದೆ. ಸೊ ಹೇಗೆ ಹೋಗೋದು ಮತ್ತೆ ಫುಲ್ ಡೀಟೇಲ್ಸ್ ಕೂಡ ಕೊಡ್ತೇನೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನಾವು ಮನೆಯಿಂದ ಹೊರಡುವಾಗ ಒಂದು 6:30 ಗಂಟೆ ಆಗಿರ್ಬೋದು. ಸೊ ನಾವು ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಒಂದು 11 ಗಂಟೆನ ಆಗಿದೆ. ಸೊ ಅಲ್ಲಿ ಶೃಂಗೇರಿಯಲ್ಲಿ ಟೋಟಲ್ ಆಗಿ ನಿಮಗೆ 8 ಗಂಟೆಯಿಂದ 1 ಗಂಟೆ ತನಕ ಅಕ್ಷರಾಭ್ಯಾಸ ಮಾಡ್ತಾರೆ. ಅದು ಕಾಲ್ ಗಂಟೆ, ಅಂದರೆ ಬರೀ 15 ನಿಮಿಷ ಮಾತ್ರ ಒಂದೊಂದು ಟೀಮಿಗೆ. ಸೊ ಒಂದೊಂದು ಟೀಮಲ್ಲಿ ಒಂದು 10-15 ಮಕ್ಕಳಿಗೆ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾರೆ. ಸೊ ಒಮ್ಮೆಲೆ ಬಂದರೆ ಒಮ್ಮೆಲೆ ಆಗ್ತದೆ, ಮತ್ತೆ ವೆಯ್ಟ್ ಮಾಡಬೇಕಾಗತ್ತೆ ಹಾಗೆ. ಸೊ ಇದರ ಚಾರ್ಜ್ ಬಂದುಬಿಟ್ಟು 500 ರೂಪಾಯಿ. 500 ರೂಪಾಯಿ ಕೊಟ್ಟರೆ ಅಲ್ಲಿ ಸ್ಲೇಟ್ ಅದಕ್ಕೆ ಬೇಕಾದಂತೆಲ್ಲ ಕೊಡ್ತಾರೆ. ಆ್ಯಂಡ್ ಮತ್ತೊಂದು ವಿಚಾರ ಏನಂತ ಹೇಳಿದರೆ, ನಾವು ಶೃಂಗೇರಿಗೆ ಹೋದ ನಂತರ ಅಲ್ಲಿಂದ ನಾವು ಹೊರನಾಡಿಗೆ ಹೋದ್ವಿ. ಸೊ ಹೊರನಾಡಿಗೆ ಹೋಗಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಅಂದರೆ ತುಂಬ ಲಾಂಗ್ ಇದೆ. ಒಂದು 2-2.5 ಗಂಟೆಯ ದಾರಿ ಚೆನ್ನಾಗಿಲ್ಲ, ಫುಲ್ ದಾರಿ ಹೋಗಿದೆ. ಸೊ ಹಾಗಾಗಿ ಹೇಳ್ತಿದ್ದೇನೆ. ಅಲ್ಲಿ ಹೊರನಾಡು ಹೋಗಬೇಕಾದ್ರೆ ನಿಮಗೆ ಕಲಶ ಕೂಡ ಸಿಗುತ್ತೆ. ಹೊರನಾಡಿಂದ ನೀವು ವಾಪಸ್ ಶೃಂಗೇರಿಗೆ ಬಂದೇ ಬರಬೇಕು ಅಂತ ಇಲ್ಲ. ಅಲ್ಲಿಂದ ಡೈರೆಕ್ಟಾಗಿ ನೀವು ಶೃಂಗೇರಿಯಿಂದ ಹೊರನಾಡಿಂದ ಡೈರೆಕ್ಟ್ ನೀವು ಪುತ್ತೂರು, ಅಂದರೆ ಕಲಶ ಆಗಿ ಪುತ್ತೂರಿಗೆ ಬರ್ಬೋದು. ಸೊ ಪುತ್ತೂರಿಗೆ ಬರೋರಿಗೆ ಹೇಳಿದ್ದು ನಾನು. ಸೊ ಬೇರೆ ಬೇರೆ ದಾರಿ ಇದೆ ಅಲ್ಲಿ. ಒಂದು ಕುದುರೆಮುಖ ಘಾಟಿ ಬರುತ್ತೆ, ಮತ್ತೊಂದು ಈ ಕಡೆದು ಯಾವ ಘಾಟಿ ಅಂತ ಗೊತ್ತಿಲ್ಲ, ಶಿರಾಡಿ ಆಗಿರಬೇಕು ಮೋಸ್ಟ್ಲಿ. ಸೊ ಎಲ್ಲ ಘಾಟಿ ಎಲ್ಲ ಸಿಗ್ತದೆ. ಮತ್ತು ಪ್ರಾಣಿಗಳಂತೂ ಇರುವಂಥ ಪ್ಲೇಸ್ ನನಗೆ ಸಿಕ್ಕಿದ್ದು ಒಂದು ಕೋತಿ ಮಾತ್ರ. ಬೇರೆ ಎಲ್ಲ ಆನೆಗಳೆಲ್ಲ ದಾಟ್ತಾ ಇರುತ್ತಂತೆ ರಸ್ತೆಗಳು. ಸೊ ನಿಮಗೆಲ್ಲ ನೋಟಿಸ್ ಎಲ್ಲ ಕೊಡ್ತಾರೆ ಅಲ್ಲಿ. ಘಾಟಿ ಸ್ಟಾರ್ಟ್ ಆಗೋಕೆ ನಿಮಗೆ ನೋಟಿಸ್ ಕೊಡ್ತಾರೆ. ಅದು ಎಂಡ್ ಆಗಬೇಕಾದ್ರೆ ಅಲ್ಲಿ ಹೋಗಿ ಕೊಡಬೇಕು, ಅದು ಫ್ರೀ ಪಾಸ್ ಅಂತೆ. ಸೊ ಹಾಗೆಲ್ಲ ಇರುತ್ತೆ ಅಲ್ಲಿ. ಮತ್ತು ನಮ್ಮ ಸೇಫ್ಟಿ ಕೂಡ ನೋಡ್ಕೊಳ್ತಾರೆ ಅಲ್ಲಿ. ಸ್ವಲ್ಪ ಕಿರಿದಾದ ದಾರಿ, ಸೊ ಹಾಗಾಗಿ ನಾವು ತುಂಬ ಸೇಫಾಗಿ ಹೋಗಬೇಕು. ಪ್ರಾಣಿಗಳಿರುವಾಗ ಅಲ್ಲಿ ಆಗಾಗ ನಾವು ಇಳಿಬಾರ್ದು ಘಾಟಿಯಲ್ಲಿ. ಸೊ ಪ್ರಾಣಿಗಳು ಬಂದರೆ ಮತ್ತೆ ಎಲ್ಲಿ ಹೋಗೋದು, ಹಾಗಾಗಿ. ಸೊ ಮತ್ತು ನಾವು ರೀಚ್ ಆದ ನಂತರ ಅವರಿಗೆ ಗೊತ್ತಾಗುತ್ತೆ, ಇನ್ಫಾರ್ಮ್ ಮಾಡ್ತಾರೆ. ಒಂದು ವೇಳೆ ನಾವೇನಾದರೂ ಮಿಸ್ ಆದರೆ ಅವರಿಗೆ ಅದು ಕೂಡ ಮೆಸೇಜ್ ಹೋಗುತ್ತಂತೆ. ಆನಂತರ ಮಿಸ್ ಆದರೆ ಅಲ್ಲಿ ಬಂದು ಹುಡುಕ್ತಾರೆ. ಆ ಥರ ಎಲ್ಲ ಇದಂತೆ. ಸ್ವಲ್ಪ ಅದರಲ್ಲಿ ನಾವು ನೋಟಿಸಲ್ಲಿ ನೋಡಿದ್ದಾನೆ, ಹೇಳಿದಷ್ಟೇ. ಸೊ ನೀವು ಹೋಗುವಾಗ ಸ್ವಲ್ಪ ಜಾಗೃತರಾಗಿರಿ ಅಂತ ಹೇಳ್ತಾ, ಸೊ ಬನ್ನಿ, ತುಂಬ ವೀಡಿಯೋಸ್ ಇದೆ, ನೋಡ್ಕೊಳ್ಳಿ. ಹೇಳಿ. ಶ್ರೀ ಶಾರದಾ ಪರಮೇಶ್ವರಿ ಸಮಸ್ತ ಅನುಗ್ರಹೇಣ ಸದ್ಬುದ್ಧಿ ಸದ್ವಿದ್ಯಾ ಪ್ರಾಪ್ತ್ಯರ್ಥಂ ಅಜ್ಞಾನ ಪರಿಹಾರ ಪೂರ್ವಕ ಸುಜ್ಞಾನ ಪ್ರಾಪ್ತ್ಯರ್ಥಂ ಸಮಸ್ತ ಸನ್ಮಂಗಳ ಅವಾಪ್ತ್ಯರ್ಥಂ ಸಕಲ ಅಭ್ಯುದಯ ಎರಡನ್ನೂ ಮುಟ್ಟಿ ನಮಸ್ಕಾರವನ್ನು ಮಾಡಿಸಿಕೊಂಡ ನಂತರ ಸ್ಲೇಟನ್ನು ಕೆಳಗಡೆ ಇಟ್ಟುಕೊಂಡು ಅಕ್ಕಿ ತಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಳ್ಬೇಕು. ಅಕ್ಕಿಯ ತಟ್ಟೆ ಮೇಲೆ ಇರತಕ್ಕಂಥ ಅರಿಶಿಣ ಕೊಂಬನ್ನ ಮಗುವಿನ ಕೈಯಲ್ಲಿ ಕೊಟ್ಟು ಅದನ್ನು ಹಿಡಿಸಿ ದೇವರ 4 ನಾಮಗಳನ್ನು ಬರೆಸಬೇಕು. ಗಮನಿಸಿ, ಮಗುವಿನ ಕೈಯಲ್ಲಿ ಅರಿಶಿಣ ಕೊಂಬನ್ನ ಹಿಡಿಸಿ ಬರೆಸಲಿಕ್ಕಾಗದೇ ಇದ್ದಾಗ ಪೋಷಕರಾಗಿರತಕ್ಕಂಥ ನೀವೇ ಮಗುವಿನ ಕೈಗೆ ಮುಟ್ಟಿಸಿ ಬರೆಯಬಹುದು. ಕೊನೆಯಲ್ಲಿ 4 ಅಕ್ಷರಗಳನ್ನ ಮಾತ್ರ ಮಗುವಿನ ಕೈಯಲ್ಲಿ ಬರೆಸಿದರೆ ಸಾಕಾಗ್ತದೆ. ಸಾಧ್ಯವಾದರೆ ಬರೆಸಿ. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಮಗುವಿನ ಕೈಯಲ್ಲಿ ಅರಿಶಿಣ ಕೊಂಬನ್ನ ಹಿಡಿಸಿ ಬರೆಸಲಿಕ್ಕಾಗದೇ ಇದ್ರೆ ನೀವೇ ಮಗುವಿನ ಕೈಗೆ ಮುಟ್ಟಿಸಿ ಬರೆಯಬಹುದು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರವೇ ನಮಃ. ಶ್ರೀ ಗುರವೇ ನಮಃ. ಶ್ರೀ ಗುರವೇ ನಮಃ.
ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದೀಯ ತಟ್ಟೆ ಮೇಲೆಯೇ 4 ಅಕ್ಷರಗಳನ್ನ ಹೇಳಿಸಿಕೊಳ್ಳುತ್ತಾ ಬರೆಸಬೇಕು. ಅಕ್ಕಿಯ ತಟ್ಟೆ ಮೇಲೆ ಮಗುವಿನ ಕೈಯಲ್ಲಿ ಅಕ್ಷರಗಳನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆಯನ್ನ ಕೆಳಗಡೆ ಇಟ್ಟುಕೊಂಡು ಸ್ಲೇಟು ಬಳಪವನ್ನ ತೆಗೆದುಕೊಳ್ಳಿ. ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ, ಶ್ರೀ ಗುರು ಗಣೇಶಾಯ ನಮಃ ಅಂತ ಬರೆಸಿ ಅಥವಾ ಬರೆಯಿರಿ. ಸ್ಲೇಟಿನಲ್ಲಿ ಅಕ್ಷರಗಳನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆ ಮತ್ತು ಸ್ಲೇಟ್ ಗಾನು ನೋಡಿ ಓಡುದು ನೋಡಿ ಅವಳು. ಇನ್ನೊಂದು ಇದಕ್ಕಿಂತ ಮುಂಚೆ ಹಳೆ ದೇವಸ್ಥಾನ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ ಕರೆಕ್ಟ್. ಅಲ್ಲಿ ಫೋಟೋ ತೆಗಿಬಾರ್ದು ಅಂತ ಉಂಟು, ಹಾಗಾಗಿ ನಾನು ವಿಡಿಯೋ ಆಫ್ ಮಾಡ್ತಿದ್ದೇನೆ. ಮತ್ತೆ ಬಂದ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಓಕೆ, ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ಊಟದ ಸಮಯ, ಊಟ ಆದ ನಂತರ ಸಿಗೋಣ. ಬಾಯ್. ಬಟ್ಟಲ್ ಇಟ್ಟದು ನೋಡಿ ಅಂತೆ, ಫುಲ್ ಅದು ಬಟ್ಟಲ್ ಸೈಡ್ ಇಂಚಿನ ಬರ ಮಾಮಿ. ಹಬ್ಬ, ಫೈನಲಿ ನಾವು ಹೊರನಾಡು ರೀಚ್ ಆದ್ವಿ. ಸಾಕಾಗಿ ಹೋಯ್ತು. ಹತ್ತಿರ ಇರ್ಬೋದು ಅಂತ ಬಂದ್ರೆ 2.5 ಗಂಟೆ ಜರ್ನಿ ಮಾರ್ರೆ, ಸಾಕಾಗಿ ಇತ್ತು. ಅದು ಸಹ ರೋಡ್ ಎಲ್ಲ ರಾಂಗ್ ಎಲ್ಲ ಆಗಿ ಫೈನಲಿ ರೀಚ್ ಆದ್ವಿ. ಆಯ್ತು, ನಾವು ಹೊರಟ್ವಿ ಹೊರನಾಡಿಂದ. ಇನ್ನು ಸೀದಾ ಮನೆಗೆ. ಒಂದು ಹೋಟೆಲ್ಗೆ ಬಂದಿದ್ದೇವೆ. ನಾನಾಗ ಹೇಳಿದಲ್ಲ, ಡ್ರೈವರ್ ಇವರೇ. ಇವರಿಗೆ ಹುಡುಗಿ ಹುಡುಕ್ತಿದ್ದಾರಂತೆ, ಅದಕ್ಕೆ ಯಾರಾದಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಹೆಸರು ಪುಟ್ಟ ಅಂತೆ, ಪ್ರವೀಣ. ಅದೇ ಫೇಮಸ್ ಪುಟ್ಟ ಅಂತ ಫೇಮಸ್. ಒಂದು ಅಂಗಡಿ ಉಂಟು, ಗಾಡಿ ಉಂಟು, ಮತ್ತೆಂದುಂಟು ಇವ್ರು ಹೇಳ್ತಾರೆ ಡೀಟೇಲ್ಸ್. ಜಾಗ ಉಂಟಂತೆ, ಮತ್ತೆ ಹಂದಿ, ಮತ್ತೆ ಬಸ್ಸಲ್ಲಿ ಟಾಟಾ ಬರ್ತಾರೆ ಸಂಜೆ ಆದ್ರೆ. ಮತ್ತೆ ಬಾಡಿಗೆಗೆ ಕಾರ್ ಬೇಕಾದಲ್ಲಿ ಸಂಪರ್ಕಿಸಿ. ಕಬಕ್ಕ, ಜನನಿ ಸ್ಟೋರ್, ಪುತ್ತೂರು ತಾಲೂಕು. ನಂಬರ್ ಹೋಗಿ ಬರ್ತಿದ್ದೀನಲ್ಲ. ಮಾತಾಡುದು ಸ್ವಲ್ಪ ಕಡಿಮೆ, ಆದ್ರೆ ಬ್ಯಾಟ್ರಿ ಫುಲ್ ಚಾರ್ಜ್ ಆದ್ರೆ ಫುಲ್ ಮಾತಾಡ್ತಾರೆ ಅಲ್ಲ. ಅದು ಬೇರೆ ಕೆಲಸ ಆಗ್ತುಂಟು ಇಲ್ಲಿ. ಅಲ್ಪೊಲ್ಲೆ ರಜ್ಜನ ಪರಬೇರೆ ಅಜ್ಜಿಯಂದಿರಲ್ಲಿದ್ದಾರೆ ನೋಡಿ. ನಾವು ಚಿಕ್ಕಮಂಗಳೂರು. ಫೋಟೋ ದೆಪ್ಪೆ ನಿಕ್ಲು ಉಂಟುಲೆಕ್ಕ ನೋಡಿ. ನಾವು ಕಾಡಲ್ಲಿ ಹೋಗ್ತಿದ್ದೇವೆ. ಇಲ್ಲಿ ಹುಲಿ, ಸಿಂಹ ಎಲ್ಲ ಉಂಟಂತೆ. ಕುದುರೆ ಮುಖ ಕಳ್ದು ಬರ್ತಾ ಇದ್ದೇವೆ, ಹೋಗ್ತಿದ್ದೇವೆ. ಕುದುರೆ, ಆನೆ, ಸಿಂಹ, ಹುಲಿ ಎಲ್ಲ ಉಂಟಂತೆ ಇಲ್ಲಿ, ಪ್ರಾಣಿಗಳೆಲ್ಲ. ನಾವೇ ಇರುದು, ಯಾವ ಒಂದು ವೆಹಿಕಲ್ ಇಲ್ಲ ಇಲ್ಲಿ ನೋಡಿ. ಕಾಡಲ್ಲಿ ಹೋಗ್ತಿದ್ದೇವೆ. ಇಲ್ಲಿ ಒಬ್ರೆ 2 ವೀಲರ್ ಅಲ್ಲಿ ಹೋದ್ರೆ ಉಂಟಲ್ಲ, ಹೆದ್ರಿ ಸಾಯ್ಬೇಕು.
ಫುಲ್ ಕಾಡು. ಇವರು ಹೆದ್ರಿಕೆಯಲ್ಲಿ ಕೂತಿದ್ದಾರೆ. ಫೈನಲಿ ಮನೆಗೆ ಹೋಗ್ತಿದ್ದೇವೆ. ಆದ್ರೆ ನಾವು ಇನ್ನು ಕೂಡ ರೀಚ್ ಆಗ್ಲಿಲ್ಲ. ಇನ್ನು ಕೂಡ ಏತ್ ಬರ್ತದ ಉಂಡು 2 ಗಂಟೆನಾ? ಇನ್ನು ಕೂಡ 2.5 hour ಉಂಟು, 2.5 ಗಂಟೆ. ಪ್ಲೇಸ್ ನೋಡಿ ಗೈಸ್, ಪ್ಲೇಸ್ ಸೂಪರ್. ಬುಗ್ಯಾರ್ ಪುಣತೆ ಸೂಬಾರ್ದೇರಿ ನಂದು ಮೀನ್ ಸೂಟು ಹಾಕಿದಂತೆ ನೋಡಿ. ಪ್ಲೇಸ್ ನೋಡಿ ಸೂಪರ್ ಉಂಟು. ಪೊಯ್ 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 ರೈಟ್ ರೈಟ್ ರೋಡ್ ಸಿಕ್ಲೆ ಕೊಟ್ಟಿದ್ದ ಯೋಬು ಅನ್ನರಿಗೆ ಫುಲ್ ಎನರ್ಜಿ ಅಂತ ಬಿಡ ಯಾರು ಬಾವ ಮೊಬೈಲ್ ಸ್ಟೋರೇಜ್ ಫುಲ್ ಯಾರು. ಗೈಸ್ ಸಂಜೆ 6 ಗಂಟೆ ಆಗ್ತಾ ಬಂತು. 6 ಗಂಟೆ ಆಯ್ತು. ನೋಡಿ ಹೇಗುಂಟು ವೆದರ್, ಫುಲ್ ಕತ್ತಲೆ ಉಂಟು. ಇದ್ರಲ್ಲಿ ಮಾತ್ರ ಬ್ರೈಟ್ ಕಾಣ್ತಾ ಉಂಟು, ಎಂತ ಗೊತ್ತಿಲ್ಲ. ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಉಂಟಂತೆ, ನೋಡುವಾಗ್ಲೇ ಭಯ ಆಗ್ತದೆ. ನೋಡಿ ಮಳೆ ಕೂಡ ಬರ್ತಾ ಉಂಟು, ಮಳೆ ಕೂಡ ಎಲ್ಲರೂ ಭಯದಲ್ಲಿದ್ದಾರೆ. ರೋಡ್ ಒಂದ್ಸಲ ನೋಡಿ, ರೋಡ್ ನೋಡಿ. ಅದೇ ಬೇಗ ಇಲ್ಲ ನಿಂತಿದ್ದ